ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆ ಕುಡ್ಲ ನಗರುಡು ಅಂಗೈ ರಾತ್ರಿ ಬತ್ತನ ಭಾರಿ ಬರ್ಸಗು ನಾಗುರಿಡಿ ಇಲ್ಲದ ಮಿತ್ತ ಬರೆಗೋಡೆ ಬಿಚ್ಚಿದ ಬುರ್ದು ಓಡ್ದ ಇಲ್ಲು ಮಗರ್ ನಿಡ್ದವರ ಒಡ್ತಿ ಪೊಂಚು ಉಬ್ಬಕ ಇರುವೇರು ಜೋಕ್ಲು ತೀರ್ನ ಬೇಜಾರದ ಸಂಗತಿ ಬುಧವಾರ ಪುಲ್ಯಕಾಂಡೆ ನಡತನಂಗೆ ಕುಡ್ಲದ ನಾಗುರಿಡು ಓಡ್ದ ಇಲ್ಲು ಒಂಜಕ್ಕೆ ಬರೆಗೋಡೆ ಬಿಚ್ಚಿದ ಬುರ್ದು ಇಲ್ಲು ಮಗರ್ದಂಡೆ ಬುಧವಾರ ಪುಲ್ಯಕಾಂಡೆ 4:45 ಐನೆ ತೌಲೈ ನಡತ್ನ ಈ ಬೇಜಾರದ ಸಂಗತಿಡು ಪೊಂಜೂಬಕ ಇರುವೇರು ಜೋಕ್ಲು ಇಂಚ ಮೂವೇರು ಜೂವ ಕಲವಂದಿರು ಈ ಪುರ್ತುಡು ಇಲ್ಲಡು 6 ಜನ ಇತ್ತಿರು ಮಾಹಿತಿ ತಿಳಿದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ NDRF ಕೂಟ ಜಾಗಿಗ್ ತುರ್ತು ಬತ್ತದ ರಕ್ಷಣಾ ಕಾರ್ಯಾಚರಣೆ ನಡಪಾಂಡು ಈ ಪುರ್ತುಡು ಅಡಿಕೆ ಬುರ್ದಿತ್ತಿನ 14 ವರ್ಷ ಪ್ರಾಯದ ಅಲ್ಕ 11 ವರ್ಷ ಪ್ರಾಯದ ಅನುಷ್ಕಾ ಬುಕ 40 ವರ್ಷ ಪ್ರಾಯದ ಬಾಲಕೃಷ್ಣ ಈ ಮೂವರಿನ ಬಚಾವ್ ಮಲ್ತದ ಆಸ್ಪತ್ರೆಗೆ ಸೇರ್ಸಾದಿರು 35 ವರ್ಷ ಪ್ರಾಯದ ಶಾಂತ 7 ವರ್ಷ ಪ್ರಾಯದ ಅನಾಮಿಕಾ ಚೌರಾಸಿಯ ಬುಕ 3 ವರ್ಷ ಪ್ರಾಯದ ಪುಣ್ಣು ತನು ಮುಕ್ಲಿನ ಅಡಿದ ದೆಪ್ಪುನಗ ಜೀವ ಪೋದಿತ್ತಿನಿಂದ ತೇರಿದು ಬೈದಂಡು ಒಡಿಪು ಮೂಲದ ಬಾಲಕೃಷ್ಣ ಬೊಕ್ಕ ಶಾಂತ ಕಂಡನಿ ಬುಡಿದಿ ಕರಿನ 8 ತಿಂಗಳುಡಿದು ಕಂಕನಾಡಿ ಗ್ರಾಮದ ಕಂಕನಾಡಿ ಪೊಲೀಸ್ ಸ್ಟೇಷನ್ ಪಿರವುದ ಇಲ್ಲ ಒಂಜಿಟು ವಾಸ ಮಲ್ತೊಂದಿತ್ತಿರು ಜಿಲ್ಲಾಧಿಕಾರಿ ದರ್ಶನ್ HV ಜಾಗಿಗೆ ಪೋದು ಸಂಗತಿ ಪಿಂದೊಂಡಿರು ಈ ಸಂಗತಿ ನಡೆದವರ ಆರೋಗ್ಯ ಮಂತ್ರಿಲ ಆದುಪುನ ಜಿಲ್ಲಾ ಜವಾಬ್ದಾರಿಗಿದ ಮಂತ್ರಿ UT ಖಾದರ್ ಡಿಲ್ಲಿಗೆ ಪೋಪ್ನೇನು ಉಂತಾದು ಜಿಲ್ಲಾಧಿಕಾರಿಗಳಿಗೆ ತುರ್ತು ಫೋನ್ ಮಲ್ತದು ತುರ್ತು ಪರಿಹಾರ ಕ್ರಮಕುಲೆಗಾದ ಸೂಚನೆ ಕೊಡ್ತಿರು ಪೆಟ್ಟಾಯಿನಗಳಿಗೆ ಸರ್ಕಾರದ ನಿಲೆಟ್ಟು ಮರ್ದದ ಖರ್ಚುದಿಂಜಾಯರೆ ಬುಕ ತೀರ್ನಕ್ಲಿನ ಕುಟುಂಬಗೂ ಇನಿಯೇ ಪರಿಹಾರ ಪಣವು ಕೊರಿಯರೆ ನಿರ್ದೇಶನ ಕೊಡ್ತೀರಿ ಇತ್ತೆ ಒವ್ವೇ ಒಂಜಿ ಸಂಗತಿ ನಡೆತಂದಲ ಪತ್ರಕರ್ತರು ನಿಜಾಂಶದ ವರದಿ ಮಲ್ತೊಂದುಲ್ಲಿருந்து ಕುಡಲ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಬಂದರು ಕುಡಲ ಪತ್ರಿಕಾ ಭವನಡು ಬುಧವಾರ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಉದಿಪರ ಮಲ್ತದಾರು ಪಾತಿದೀರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡಲ ಪ್ರೆಸ್ ಕ್ಲಬ್ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ ದ ಒಟ್ಟು ಸಿರಿಗೇಡು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಲೇಸು ಪ್ರೆಸ್ ಕ್ಲಬ್ ಸಭಾಂಗಣಡು ಬುಧವಾರ ನಡೆತಂಡೆ ಪತ್ರಕರ್ತರ ಜಿಲ್ಲಾ ಸಂಘದ ಗುರುಕಾರ್ಯರು ಪುಷ್ಪರಾಜ್ BN ಎದುಕೊಂದು ಸುರೂತ ಪಾತ್ರ ಪಂಡದು ಬ್ಯಾಸೆಲ್ ಮಿಷನ್ ದ ಹರ್ಮನ್ ಮೋಗ್ಲಿಂಗ್ ಕನ್ನಡದ ಸುರೂತ ಪತ್ರಿಕೆ ಮಂಗಳೂರ ಸಮಾಚಾರ ಪತ್ರಿಕೆನು 1843 ಶುರು ಮಲ್ತನ ದಿನನು ವರ್ಷಲ ಜುಲೈ 1 ಪತ್ರಿಕಾ ದಿನಾಚರಣೆ ಅದು ಕರೆತೊಂದುಲ್ಲ ಅಂದು ಪಂಡೇರು ಪುಷ್ಪರಾಜ್ BN ಗುರ್ಕಾರ್ಮೆಡ್ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪತ್ರಿಕಾ ದಿನಾಚರಣೆ ಉದಿಪನ ಮಲ್ತೇರು ಸುಧೀರ್ ಕುಮಾರ್ ರೆಡ್ಡಿ ಪಾತಿರ್ದು ಇತ್ತೆ ಮಾತಾ ಮೀಡಿಯಾದಕ್ಲು ಒಟ್ಟುಗು ಪೋಂದುಪ್ಪುನವು ಇತ್ತಿದ ಎಡ್ಡೆ ಬುಳೆವಣಿಗೆ ಒಂಜಿ ಸಂಗತಿ ನಡತಂಡ ಆಯ್ನಾತ ನಿಜಾಂಶದ ವರದಿ ಮಲ್ತೊಂದುಲೇರು ಒಂದು ಭಾರಿ ಖುಷಿ ಆಂಡ್ ಸುರುಕು ಒಂಜಿ 2 ಪೇಪರ್ ಓದೊಂದಿತ್ತನ ತಾನು ಇತ್ತೆ ಮಾತಾ ಪೇಪರ್ ತೂವೊಂದುಲ್ಲೆ ಪ್ರತಿಯೊರಿಯಗೂ ಮುಟ್ಟುನಂಚ ವರದಿ ಬರೊಂದುಂಡು ಅಪರಾಧ ಮಲ್ಪುನಕ್ಲು ಏತು ಬುದ್ಧಿಯಂತಿರ ಆದಿತ್ತಂಡಲ ಇತ್ತೆ ಬಲೆಕ್ ಬುರುವಿರಿಂದ ಆರ್ ಪಂಡೇರು ಒಂಜಿ ಮುಖ್ಯ ವಿಷಯ ಪಂಡ ಈ ಊರ್ದ ಶಾಂತಿಗಾದ ಬಯಕದ ಕೆಲಸ ಮಲ್ತೊಂದುಲ್ಲನ ಅತ್ತ ಶಾಂತಿ ಭಂಗ ಮಲ್ಪುನಕ್ಲೇನು ತಡೆಪುನ ದಿಟ್ಟಿಡು ಒಟ್ಟಿಗೆ ಪೋಂದುಲ್ಲನ ಪನ್ಪುನವು ಮುಖ್ಯ ಅಂದು ಪೊಲೀಸ್ ಕಮಿಷನರ್ ಪಂಡೇರು ಪ್ರತಿ ಇನ್ಸಿಡೆಂಟ್ ಯಾವುದೇ ಆಗಿದ್ರೂ ಕೂಡ ಕರೆಕ್ಟಾಗಿ ಫ್ಯಾಕ್ಟ್ಸ್ ಆಧಾರದ ಮೇಲೆ ಆದಷ್ಟು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡಿಕೊಂಡು ಮಾಡುವಂಥದ್ದು ಮತ್ತು ಇಮಿಡಿಯೇಟ್ ಆಗಿ ಒಂದೇ ನಿಮಿಷದಲ್ಲಿ ನಾನು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿ ಪಾರ್ಷಿಯಲ್ ನ್ಯೂಸ್ ರಿಪೋರ್ಟ್ ಮಾಡುವಂಥದ್ದು. ಸೊ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಭಾಳ ಚೆನ್ನಾಗಿ ಬೆಳಗ್ಗೆ ಮೊದಲು ನಾನು 1-2 ಪೇಪರ್ ಓದ್ತಾ ಇದ್ದೇನೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಪೇಪರು ಕೂಡ ತಗೊಂಡು ಎಲ್ಲ ಓದಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇವೆ ಮೇ ಬಿ ಒಂದು 7 o'clock. ಸೊ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಪೇಪರ್ ಪತ್ರಿಕೆಯ ಪಟುನಾರ ಆದಿಪನ ತಿಮ್ಮಪ್ಪ ಶೆಟ್ಟಿ ಎಕ್ಕೂರು ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರೆ. 10 ಬುಕ್ಕ 12ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಹೆಚ್ಚ ಮಾರ್ಕ್ಸ್ ದೆತ್ತಿನ ಪತ್ರಕರ್ತರ ಜೋಕ್ಲಿಗೆ ಮರ್ಯಾದೆ ಅರ್ಪಣೆ ನಡೆತಂಡೆ. ಕಾಡು ಇಲಾಖೆದ ಕುಡ್ಲದ ಮುಖ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ವಿ ಕರಿಕಾಲನ್ ಮಲ್ಲಬಿನ್ಯರಾದ ಪಾತಿರ್ದು ಇಡೀ ಕರ್ನಾಟಕ ತೂಂಡ ಕುಡ್ಲದ ಜೋಕ್ಲು ಶೈಕ್ಷಣಿಕವಾದ ದುಂಬುಲ್ಲೇರು 4 ಭಾಷೆ ಪಾತಿರುವಿರು. 1843 ಕುಡ್ಲಡ ಬ್ಯಾಸೆಲ್ ಮಿಷನ್ ದಕ್ಲು ಕನ್ನಡದ ಸುರೂತ ಪತ್ರಿಕೆ ಶುರು ಮಲ್ತಿರು ಪನ್ಪಣವು ಜಗತ್ತಿಡು ಮಲ್ಲ ಸಂಗತಿ. ಸಂವಿಧಾನದ 4 ಅಂಗೋಲು ಸೇರಿಂಡ ಮಾತ್ರ ಎಡ್ಡೆ ಆಡಳಿತ ಕೊರುಳಿಂದ ಪಂಡನಾರು
ಸಂಘದಕ್ಲು ಕೇಂಡುನಂಚ ಕುದುರೆಮುಖ ಟ್ರಕ್ಕಿಂಗ್ ಮಲ್ಪೆರೆ ತಾನು ಖಂಡಿತ ವ್ಯವಸ್ಥೆ ಮಲ್ಪೆ ಕುದುರೆಮುಖಟು 14 ಸುದೆ ಪುಟ್ಟದು ಪರಿತೊಂದುಂಡು 14 ಕಡೆ ಟ್ರಕ್ಕಿಂಗ್ ಶುರು ಮಲ್ತದ ಅಂತ ಪಂಡಿರು. ಈಗ ನಾವೆಲ್ಲ ನೋಡುವಾಗ ಸುಧೀರ್ ಅವರು ಮಾತಾಡುವಾಗ ಕೇಳ್ತಾ ಇದ್ರು 90% ಪ್ಲಸ್ ನೀವು ಮಾತಾಡ್ತಾ ಇದ್ರಿ, 80% ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂತ. ನಾನು ಅದ್ರ ಜೊತೆಲಿ ಇನ್ನೊಂದು ಸೇರಿಸ್ಕೊಳ್ತೀನಿ, ನಾವೆಲ್ಲ ತುಂಬಾ ಒಂದು ರಿಮೋಟ್ ವಿಲೇಜ್ ಅಲ್ಲಿ ಓದಿ ಈ ಸ್ಟೇಜಿಗೆ ನಾವು ಬಂದಿರೋರು. ನಾವೆಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಏನಿದೆಯೋ ಆ ಮೀಡಿಯಂ ಮಾತ್ರ ಇತ್ತು, ಅದು ಓದಿ ದೆನ್ ಆಮೇಲೆ ಕಾಲೇಜಲ್ಲಿ ಓದಿ ಮತ್ತೆ ಸಿವಿಲ್ ಸರ್ವಿಸಲ್ಲಿ ನಾವು ಕ್ಲಿಯರ್ ಮಾಡಿ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ, ಮಂಗಳೂರಿಗಂತ ಒಂದು ಇಟ್ ಇಸ್ ಎಜುಕೇಶನಲ್ ಹಬ್, ಇಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ. ಸೊ ಇಲ್ಲಿ ಇರೋರು ನಾನು ನೋಡಿದ್ರೆ ತುಂಬಾ ಚೆನ್ನಾಗಿ ಓದ್ತಾರೆ, ಬಟ್ ಸರ್ವಿಸ್ಗೆ ಬರುವವರು ಬಹುಶಃ ತುಂಬಾ ಕಮ್ಮಿ ಇದ್ದಾರೆ. ನ್ಯೂಸ್ 18 ಕನ್ನಡ ಚಾನೆಲ್ದ ಪ್ರಧಾನ ಸಂಪಾದಕಿ ಹರಿಪ್ರಸಾದ್ ಅಡ್ಪಂಗಾಯ ಪತ್ರಿಕಾ ದಿನಾಚರಣೆದ ವಿಶೇಷ ಉಪನ್ಯಾಸ ಕೊರ್ದು ನಮ್ಮ ಅಜ್ಜನ ಕಾಲಡು ಬ್ಯಾಸಲ್ ಮಿಷನ್ ದಕ್ಲು ಪತ್ರಿಕೆ ಮಾಡ್ತಿದ್ದೇವೆ. ಇತ್ತೆ ಭಾರಿ ಹೆಚ್ಚು ಒಯ್ನು ದೂರುವೇರು ಪಂಡ ಅವು ಮಾಧ್ಯಮ ಹಾಳಾತಂಡು ಐಟು ಸುಳ್ಳು ಸುದ್ದಿ ಬರಂದುಂಡು ಸುದ್ದಿ ಅವನುಂಡು ಸುಳ್ಳಿ ಸುದ್ದಿನ ತಡೆಪುನವೇ ಬ್ಯಾಸಲ್ ಮಿಷನ್ ದಕ್ಲಿನ ಪತ್ರಿಕೆದ ಉದ್ದೇಶ ಆದಿತ್ತನು ಆರ್ಪಂಡೇರು. ಯಾವುದೋ ಒಂದು ಸುದ್ದಿ ಹುಟ್ಟಿ ಯಾರಿಗೋ ಮಾತಾಡಿ ಅದು ಸಂಜೆಯ ಹೊತ್ತಿಗೆ ಅದು ಸುಳ್ಳು ಸುದ್ದಿಯಾಗಿ ಮಾರ್ಪಟ್ಟು ಮಾರನೇ ದಿವಸಕ್ಕೆ ಸತ್ಯ ಗೊತ್ತಾಗುವ ವೇಳೆಗೆ ಇನ್ನೊಂದು ಸುಳ್ಳು ಸುದ್ದಿ ಎಮ್ಮೆ ಮೊಲೆಯ ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳ್ಕೊಂಡು ಅವರು ತಮ್ಮ ಮೊದಲ ಸಂಪಾದಕೀಯದಲ್ಲಿ ಬರೀತಾರೆ. ಈ ರೀತಿಯ ಅಂದ್ರೆ ಯಾಕೆ ಅವರು ಇದನ್ನ ತಡೆಯುವ ಉದ್ದೇಶದೊಂದಿಗೆ ನಾವು ಪತ್ರಿಕೆಯನ್ನ ಮಾಡಿದ್ದೀವಿ ಅಂತ ಅವರು ಹೇಳುವಂತಹ ಸಂಪಾದಕೀಯದಲ್ಲಿ ಬರೆಯುವಂತಹ ವಿಚಾರಗಳು. ಸರಿ, ಹಾಗಾದ್ರೆ ಇವತ್ತು ಮಾತ್ರ ಸುಳ್ಳು ಸುದ್ದಿ ಹುಟ್ಟುತ್ತಾ ಇರೋದ? ಇವತ್ತು ನಾವು ಸುಳ್ಳು ಸುದ್ದಿಗಳನ್ನ ಬಹಳಷ್ಟು ವಿಚಾರಗಳನ್ನ ಹೇಳ್ತಿದ್ವಿ. ಮನುಷ್ಯ ಯಾವಾಗ ತನ್ನ ಮಾತನ್ನ ಕಲಿಯೋದಿಕ್ಕೆ ಶುರು ಮಾಡಿದ್ನೋ, ಮನುಷ್ಯ ಯಾವಾಗ ಕಮ್ಯುನಿಕೇಟ್ ಮಾಡಕ್ಕೆ ಶುರು ಮಾಡಿದ್ರೋ ಅಲ್ಲಿಂದ ಶುರುವಾಗಿರುವಂತದ್ದು ಸುಳ್ಳು ಸುದ್ದಿ. ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರ್ ಅನ್ನು ಮಂಗಳೂರು, ಪ್ರೆಸ್ ಕ್ಲಬ್ ಗುರ್ಕಾರ್ಯರ್ PB ಹರಿಪ್ರಸಾದ್ ರೈ, ಸಂಘದ ಪ್ರಧಾನ ಕಾರ್ಯಂತಿರು ರಾಜೇಶ್ ಪೂಜಾರಿ ಸಭಾಲೀಸಿಡು ಪಾಲ್ಗೊಂಡಿರು. ಒತ್ತು ಗುರ್ಕಾರ್ಯರ್ ಮಹಮ್ಮದ್ ಆರಿಫ್ ಪಡುಬಿದ್ರ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಜೋಕ್ಲೆಡ ತೋಜಿನ ಕಾರ್ಬಾಯಿ ಜ್ವರ ಈ ವರ್ಷ ಬಂಟ್ವಾಳ ತಾಲೂಕುದ ಬೇತೆ ಬಾಗುಲಡಿ ಹೆಚ್ಚಾದ ತೋಜೊಂದುಂಡು. ವಿಶೇಷವಾದ 1.5 ವರ್ಷದೊಲೈದ ಜೋಕ್ಲೆಗೆ ಈ ಸೀಕಿತ್ತದು ನಿಚ್ಚಲ ಮೂಜಿನಾಲು ಜೋಕ್ಲು ಬಂಟ್ವಾಳದ ಸರಕಾರಿ ಆಸ್ಪತ್ರೆ ಸೇರೊಂದುಲ್ಲೆರೆಂದು ಆರೋಗ್ಯ ಇಲಾಖೆ ಮಾಹಿತಿ ಕೊಡ್ತುಂಡು. ಜೋಕ್ಲೆಡ ತೋಜಿನ ಕಾರ್ಬಾಯಿ ಜ್ವರ ಈ ವರ್ಷ ಬಂಟ್ವಾಳ ತಾಲೂಕುದ ಬೇತೆ ಬಾಗುಲಡಿ ಹೆಚ್ಚಾದ ತೋಜೊಂದುಂಡು. ವಿಶೇಷವಾದ 1.5 ವರ್ಷದೊಲೈದ ಜೋಕ್ಲಿಗೆ ಈ ಸೀಕು ಇತ್ತದು ನಿಚ್ಚಲ ಮೂಜಿನಾಲು ಜೋಕ್ಲು ಬಂಟ್ವಾಳದ ಸರಕಾರಿ ಆಸ್ಪತ್ರೆ ಸೇರೊಂದುಲ್ಲೆರೆಂದು ಆರೋಗ್ಯ ಇಲಾಖೆ ಮಾಹಿತಿ ಕೊಡ್ತುಂಡು. ಈ ಸೀಕು ಮುಖ್ಯವಾದ ಶಾಲೆಲು ಬೊಕ ಅಂಗನವಾಡಿದಂಚಿನ ಜಾಗಿರಡಿ ಜೋಕ್ಲಿನ ನಡುಟು ರಭಸುಡು ಪಗರುನ ಸಾಧ್ಯತೆ ಉಪ್ಪು ನೀಡಿದವರ ಒಂದತೆ ಲಕ್ಷಣ ತೋಜಿನ ಜೋಕ್ಲಿನ ಶಾಲೆ ಕಡಪುಡಿಯರ ಬಲ್ಲಿ ಇಲ್ಲಡೆ ವಿಶ್ರಾಂತಿ ಪೊಡೊಂದು ಡಾಕ್ಟರ್ ನಕ್ಲ ಸಲಹೆ ಕೊಡ್ತೇರು. ಶಾಸಕರು ರಾಜೇಶ್ ನಾಯ್ಕ್ ಈ ಬಗೆಟ್ ಅಭಿಪ್ರಾಯ ತೆರಿಪದು ತಾಲೂಕುಡು ಜೋಕ್ಲಿಗೆ ಈ ಸೀಕು ಪದ್ರೊಂದುಪ್ಪುನ ಬಗೆಟ್ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾಹಿತಿ ಕೊಡ್ತೇರು. ಶಾಲೆಲೆಡು ಒಂದು ಪದ್ರಂದರಂಚ ಕಣ್ಣದಿದ್ದು ದುಂಬತ್ತ ಜಾಗೃತೆ ಕ್ರಮದ ತುನೆರೆ ತಾಲೂಕು ಆರೋಗ್ಯ ಇಲಾಖೆಗೆ ಸೂಚನೆ ಕೊಡ್ತೆ ಎಂದು ಬಂದೇರು. ಬಂಟ್ವಾಳ ಸರಕಾರಿ ಆಸ್ಪತ್ರೆದ ಜೋಕ್ಲಿನ ಸೀಕದ ಬಗೆಟ್ ಎಡಿನ ತೆರಿನ ಡಾಕ್ಟರ್ ಪ್ರತ್ಯುಷ ಪಾತೆರ್ದು ಒಂದು ಪರಡೋನ ಸೀಕ್ ಆಯ್ನಡದವರ ಒರಿಯಡ್ದು ಬೊಕ್ಕೊರಿಯಾಗ ಸುಲಭಡು ಪಗರಂಡು ಜ್ವರ ಬಾಯ್ದೆವುಲೈ ಗಜ್ಜಿ ಕೈಕಾರ್ಲೆಡು ಪೊಕುಲು ತೋಜಿನವು ಸಾಮಾನ್ಯ ಲಕ್ಷಣ. ಎಂಚಿನ ಲಕ್ಷಣ ಇತ್ತಿನ ಜೋಕ್ಲಿನ ಶಾಲೆ ಕಡಪಡಂದೆ ಇಲ್ಲಡೆ ವಿಶ್ರಾಂತಿ ಡುಪ್ಪಡು ಅಗತ್ಯ ಇತ್ತಿನ ಡಾಕ್ಟರಿನ್ ತೂದು ಮರ್ದೆತನುಡು ಇಲ್ಲದಕ್ಲು ಪೋಡಿನ ಅಗತ್ಯ ಇಜ್ಜಿ ಅಣ್ಣ ಜಾಗೃತಿ ವಹಿಸಿನ ಅಗತ್ಯ ಅಂದ ಪಂಡೀರು. ಭಾರತ ಓಟದ ಆಯೋಗದ ನಿರ್ದೇಶನದಂಚ ಓಟದಕ್ಲಿನ ಅಪ್ಪಟ್ಟಿದ ಇಡೀ ಪಿಂದೊನ್ನ ಕಾರ್ಯಕ್ರಮವನ್ನು ಬಂಟ್ವಾಳ ತಾಲೂಕು ಅಂಗಾರೆ ಉದಿಪನ ಮಾಡಿಸಿದ್ದಾರೆ. ಬಿಮೂಡ ಗ್ರಾಮದ ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಇಲ್ಲಡು ಸುರುತ ಫಾರ್ಮ್ ಕೊಡ್ದು ಕಾರ್ಯಕ್ರಮಗೂ ನಿಘಂಟದ ಚಾಲನೆ ಕೊಡ್ತಾರೆ. ಭಾರತ ಓಟದ ಆಯೋಗದ ನಿರ್ದೇಶನದಂಚ ಓಟದಕ್ಲಿನ ಪಟ್ಟಿದ ಇಡೀ ಪಿಂದೊನ್ನ ಕಾರ್ಯಕ್ರಮವನ್ನು ಬಂಟ್ವಾಳ ತಾಲೂಕು ಅಂಗಾರೆ ಉದಿಪನ ಮಾಡ್ತಾರೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಭಾಗ ನಂಬರ 130 ಬಿಮೂಡ ಗ್ರಾಮದ ಬಸ್ತಿಪಡ್ಪು ಚೆನ್ನಮ್ಮ ಕುಟಿರೋಡು ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಇಲ್ಲಡು ಸುರುತ ಎನ್ಯುಮರೇಷನ್ ಫಾರ್ಮ್ ಪಟನೆತ ಒಟ್ಟುಗು ಕಾರ್ಯಕ್ರಮವು ನಿಘಂಟದ ಚಾಲನೆ ಕೊರಡು. ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ, ಓಟು ಶಾಖೆದ ಒತ್ತು ತಹಸೀಲ್ದಾರ್ ನವೀನ್ ಕುಮಾರ್ ಬೆಂಜನ ಪದವು BLA ಸುನಿಲ್ ಕುಮಾರ್ ಭಂಡಾರಿ ಬುಟ್ಟು, ಮೇಲ್ವಿಚಾರ ತೂವಣ್ಣ ಬುಕ ಗ್ರಾಮ ಆಡಳಿತಾಧಿಕಾರಿ ಯಶ್ವಿತಾ, ಓಟದ ಕಟ್ಟೆ ಅಧಿಕಾರಿ ದಾಮೋದರ ಪಡಿಯಾರ್ ಬುಕ ಆಫೀಸ್ ಕೆಲಸದ ಕ್ಲೈನ ಸದಾಶಿವ ಕೈಕಂಬ ಬುಕ ಅಕ್ಷತ್ ವಿಟ್ಲ ಈ ಪೊರ್ತುಡಿತ್ತೀರು. ಇದು ಸಂತೋಷ್ ಪೂಜಾರಿ ನಿಮ್ಮ ಮಗನವಲ್ಲ ಸರ್? ಆಯ್ತಾ?
ಹೇಳಬೇಕಲ್ಲ. ಹೌದು ಸರ್, ಹಾಗೆ ಇದು ಸಹ ಹಾಗೇನೆ ಸರ್. ಹೌದು. ರಬಸುಡು ಬುಲೆವೊಂದುಪುನ ದೇರ್ಲಕಟ್ಟೆಡು ಎಂಸಿಸಿ ಬ್ಯಾಂಕ್ ಶಾಖೆ ಜನಕುಲಿನ ವಿಶ್ವಾಸ ನನಲಾತ್ ಬಲಮಲ್ಪುನ ಕೇಂದ್ರ ಆಯರ ಉಂಡು ಧರ್ಮಗುರು ವಿಕ್ಟರ್ ಡಿ ಮೆಲ್ಲೋ ಪಂತೆರ ದೇರ್ಲಕಟ್ಟೆ ಫಾದರ್ ಮುಲ್ಲರ್ಸ್ ಕಾಂಪ್ಲೆಕ್ಸ್ ಎಂಸಿಸಿ ಬ್ಯಾಂಕ್ ಕುಡ್ಲದ 23ನೇ ಶಾಖೆ ಉದಿಪನ ಮಲ್ತದು 6 ಪಾತಿರಿಯರು. ಕರ್ನಾಟಕ ರಾಜ್ಯದ ಸುತ್ತಲೂ ಕರೆನ 114 ವರ್ಷದ ಗೆಲ್ಮೆಡ್ ಬ್ಯಾಂಕಿಂಗ್ ಸೇವೆ ಸಂದಾವೊಂದು ಪುನಃ ಕೂಡಲ ಎಂಸಿಸಿ ಬ್ಯಾಂಕ್ದ 22ನೇ ಶಾಖೆ ಉಳ್ಳಾಲ ತಾಲೂಕು ದೇರ್ಲಕಟ್ಟೆದ ಫಾದರ್ ಮುಲ್ಲರ್ಸ್ ಕಾಂಪ್ಲೆಕ್ಸ್ದ ನೆಲಮಾಳಿಗೆಡು ಉದಿಪನಾಂಡೆ ಪಾನೀರ್ದ ಅವರ್ ಲೇಡಿ ಆಫ್ ಮರ್ಸಿ ಇಂಗ್ರೇಜ್ ಧರ್ಮಗುರು ವಿಕ್ಟರ್ ಡಿ ಮೆಲ್ಲೋ 22ನೇ ದೇರ್ಲಕಟ್ಟೆದ ಶಾಖೆಯನ್ನು ಉದಿಪನ ಮಾಡ್ತಾರೆ. ವಿಕ್ಟರ್ ಡಿ ಮೆಲ್ಲೋ ಪಾತಿರ್ದು 114 ವರ್ಷ ಸೇವಾ ಪರಂಪರೆದ ಎಂಸಿಸಿ ಬ್ಯಾಂಕ್ ದೇರ್ಲಕಟ್ಟೆಡು ಶಾಖೆ ಮಲ್ತದು ಕರಾವಳಿದ ಜನಕ್ಲೆಗ್ ನನಲಾತ್ ಕೈತಲಾತಂಡು ರಬಸುಡು ಬುಳೆಯೊಂದುಪುನ ದೇರ್ಲಕಟ್ಟೆಡು ಹೊಸ ಶಾಖೆ ಜನಕಲ ವಿಶ್ವಾಸನು ನನಲಾತ್ ಗಟ್ಟಿ ಮಲ್ಪುನ ಕೇಂದ್ರ ಆಯರ ಉಂಡು ಎಂದು ಪಂಡೇರು. ಎಂಸಿಸಿ ಬ್ಯಾಂಕ್ ಗುರ್ಕಾರಿರು ಸಹಕಾರ ರತ್ನ ಅನಿಲ್ ಲೋಬೋ ಗುರ್ಕಾರ್ಮ ವಹಿಸಿದ ಪಾತಿರ್ದು ನನದ ಆಜಿ ತಿಂಗುಲ್ದುಲೈ ದೇರ್ಲಕಟ್ಟೆ ಶಾಖೆಡು 10 ಕೋಟಿ ರೂಪಾಯಿ ವ್ಯವಹಾರ ಸಾಧಿಸವನ ಉದ್ದೇಶದಿ ಒಂದ ಭಾರತೀಯ ರಿಸರ್ವ್ ಬ್ಯಾಂಕ್ದ ನಿಯಮಗಳನ್ನ ಅಡಿಟ್ ಪಾರದರ್ಶಕವಾದ ಕಾರ್ಯಮಲ್ತೊಂದುಂಡು ಎಂದು ಪಂಡೇರು. ಅರ್ಸುಲೈನ್ ಫ್ರಾನ್ಸಿಸ್ ಸಿಸ್ಟರ್ಸ್ ದ ಸುಪೀರಿಯರ್ ಜನರಲ್ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ಭದ್ರತಾ ಕೋಣೆ ಉದಿಪನ ಮಲ್ತೇರು. ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಕಾಲೇಜ್ದ ಆಡಳಿತದಾರರು ಧರ್ಮಗುರು ನೀಲೇಶ್ ಕ್ರಾಸ್ದ ಎಟಿಎಂ ಕೇಂದ್ರ ಉದಿಪನ ಮಲ್ತೇರು. ಕೋಟೆಕರ್ ಪಟ್ಟಣ ಪಂಚಾಯತ್ ಗುರ್ಕಾರ್ದಿ ದಿವ್ಯ ಎಸ್ ಶೆಟ್ಟಿ ಪಾತಿರ್ದು ಬ್ಯಾಂಕ್ಗೆ ಎಡ್ಡೆಪ್ ಬಯಕೆರು ಬರವು ಕಲ್ಪನಾ ಬಿರ್ಸೆರಿಗೆ ಪ್ರತಿಭಾ ಪುರಸ್ಕಾರ ಪಣವು ಕಾಸಡು ಪಿರವರಿದ್ನ ವಿದ್ಯಾರ್ಥಿನಿ ಬೊಕ್ಕ ಸಾಮಾಜಿಕ ಸಂಸ್ಥೆಗಳಿಗೆ ಒಟ್ಟು 5 ಲಕ್ಷ ರೂಪಾಯಿನ ಸಹಾಯಪಣವಾದ ಪಟ್ಟಿರು. ದೇರ್ಲಕಟ್ಟೆ ಪಾನಿ ಸುತ್ತಮುತ್ತ ಸಮಾಜ ಸೇವೆ ನಡಪಾವೊಂದು ಬೈದ್ನ ಸಾಮಾಜಿಕ ಕಾರ್ಯಕರ್ತರಿಗೆ ಮೆಚ್ಚುಗೆ ಸಂದೈತ ಮಲ್ತೇರು. ಬ್ಯಾಂಕ್ದ ಒತ್ತುಗುರ್ಕಾರರು ಪ್ರಧಾನ ವ್ಯವಸ್ಥಾಪಕರು ನಿರ್ದೇಶಕರು ದೇರ್ಲಕಟ್ಟೆ ಶಾಖೆದ ಮ್ಯಾನೇಜರ್ ಕೆಲಸದಕ್ಲು ಬೊಕ್ಕ ಗಿರಾಕಿಲು ಲೇಸಿಡಿತ್ತೇರು. ಎಂಸಿಸಿ ಬ್ಯಾಂಕ್ 114 ವರ್ಷಗಳಲ್ಲಿ ಜನರ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರವಾಗಿದೆ. 114 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸೇವೆ ಸಲ್ಲಿಸಿ ಅವರ ಭರವಸೆ ಮೆಚ್ಚುಗೆ ಆಶೀರ್ವಾದ ಪಡೆದು 22ನೇ ಶಾಖೆ ಆರಂಭಿಸುವ ಸಾಧನೆ ಮಾಡಿದೆ. ಕಾಂಗ್ರ್ಯಾಚುಲೇಷನ್ಸ್ ಚೇರ್ಮನ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ಎಂಸಿಸಿ ಬ್ಯಾಂಕ್. ಇದು ಎಂಸಿಸಿ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಚರಿತ್ರೆ ಉಂಟು, 114 ವರ್ಷ ಚರಿತ್ರೆ ಉಂಟು. ಚರಿತ್ರೆ ಅಂತೇಳಿದರೆ ಇದು ಸೆಂಚುರಿ ಬಾರಿಸಿ ಆಗಿದೆ. ಈಗ ನಾವು ಸೆಕೆಂಡ್ ಸೆಂಚುರಿ ಬಾರಿಸಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಯಾಕಂತೇಳಿದರೆ 2018ರಲ್ಲಿ ನಮ್ಮ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುವಾಗ ಈ ಪರಿಸರದ ಜನರಲ್ಲಿ ನಾವು ಮತ ಕೇಳಲಿಕ್ಕೆ ಬಂದಿದ್ದೆವು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭಿಸಲು ದೇವರದಕ್ಕೆ ಅನುಗ್ರಹ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಈ ಭಾಗದ ದೇರ್ಲಕಟ್ಟೆ, ಬೆಲ್ಮ, ಕೋಟೆಕರ್ ಭಾಗದ ಜನರೆಲ್ಲ ಈ ಬ್ಯಾಂಕಿಗೆ ಬಂದು ಸಹಕಾರವನ್ನು ಕೂಡ ಕೊಡಬೇಕು. ಶ್ರೇಷ್ಠ ಗುರು ಅಮೃತ ಸೋಮೇಶ್ವರ ದೇಶಪಿದೈ ದೇಶದ ಅಧ್ಯಯನ ಮಲ್ಪನಗಳಿಗೆ ಮಾರ್ಗದರ್ಶನ ಕೋರ್ನ ಮಹನೀಯರೆಂದು ಡಾಕ್ಟರ್ ಚಿನ್ನಪ್ಪ ಗೌಡ್ರು ಪಂತೇರು. ಸೋಮೇಶ್ವರದ ಪರಿಜ್ಞಾನ ಕಾಲೇಜ್ ಸಭಾಂಗಣಗಳು ಅಮೃತ ಸೋಮೇಶ್ವರ ನೆಂಪುದ ಕಾರ್ಯಕ್ರಮ ಉದಿಪನ ಮಲ್ತದು ಅರಪಾತೇರಿಯರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ನೆಲೆಟ್ಟು ಸೋಮೇಶ್ವರದ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿದ ಜತೆ ಸೇರಿಗೆಡು ಕಾಲೇಜ್ ಸಭಾಂಗಣಗಳು ಅಮೃತ ಸೋಮೇಶ್ವರ ನೆಂಪುದ ಕಾರ್ಯಕ್ರಮ ನಡೆತಂಡು ಆಲೆಕುಡು ಭಾಷಣ ಪಂತ ಬೇತೆ ಬೇತೆ ಭಾಷಣ ಕವಿಕೂಟ ಕಾವ್ಯ ಗಾಯನ ಆಟಡ ಮಲ್ತಿತ್ತೇರು. ಹಾವೇರಿ ವಿಶ್ವವಿದ್ಯಾನಿಲಯದ ದುಂಬುದ ಒತ್ತು ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ್ರು ಕಾರ್ಯಕ್ರಮ ಉದಿಪನ ಮಲ್ತೇರು. ಚಿನ್ನಪ್ಪ ಗೌಡ್ರು ಪಾತಿರ್ದು ಪೋರ್ಚುಗೀಸರಿಗೆ ಎದುರಾದ ಪುರುಮುನ ವೀರರಾಣಿ ಅಬ್ಬಕ್ಕ ಬೊಕ್ಕ ಸಾಹಿತ್ಯದ ವರ್ತಮಾನದ ಒರಿ ಸಾಧಕರು ಹಿರಿಯ ಕವಿ ಸಾಹಿತಿ ತುಳುನಾಡಿಗೆ ಭಾರಿ ಜ್ಞಾನದ ಬೊಳ್ಪುಕೂರ್ನ ಅಮೃತ ಸೋಮೇಶ್ವರನ ಕೊಡುಗೆ ಮಲ್ಲೆ. ಶ್ರೇಷ್ಠ ಗುರು ಅಮೃತ ಸೋಮೇಶ್ವರ ದೇಶ ಪಿದೈ ದೇಶದ ಅಧ್ಯಯನ ಮಲ್ಪನಕ್ಲಿಗೆ ಮಾರ್ಗದರ್ಶನ ಕೊರ್ನ ಮಹನೀಯರು ಎಂದು ಪಂಡೇರು. ಉಳ್ಳಾಲದ ದುಂಬುದ ಶಾಸಕರು ಕೆ ಜಯರಾಮ್ ಶೆಟ್ಟಿ ಗುರುಕಾರ್ಮೆ ವಹಿಸಿದ್ದೇರು. ಅಮೃತ ಸೋಮೇಶ್ವರ ಬೊಕ್ಕ ವೀರರಾಣಿ ಅಬ್ಬಕ್ಕನ ಬಗೆಟ್ ಭಾಷಣ ಮಲ್ತನ ಬರವು ಕಲ್ಪನ 4 ಇನಾಮಲಿನ ಪಟ್ಟೇರು. ದುಂಬುದ ಪ್ರಾಧ್ಯಾಪಕರು KR ಚಂದ್ರ, ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಮರ್ಯಾದೆ ಒತ್ತುಗುರ್ಕಾರರು ಸದಾನಂದ ಬಂಗೇರ, ಒತ್ತುಗುರ್ಕಾರ್ದಿ ದೇವಕಿ R ಉಳ್ಳಾಲ, ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರು ವಿಕ್ರಮ್ ಕಾರ್ಯಕ್ರಮ ಇತ್ತೇರು. ರಾಣಿ ಅಬ್ಬಕ್ಕ ಕೂಡ ಮಧ್ಯಯುಗೀನ ಕಾಲಘಟ್ಟದ ಒಂದು ವ್ಯವಸ್ಥೆಯ ಉತ್ಪನ್ನ, ಅಂದರೆ ಒಂದು ಹಾಗೆ ರೂಪುಗೊಂಡದ್ದು ಅವಳ ವ್ಯಕ್ತಿತ್ವ. ಅದು ಅವಳಿಗೆ ಬಂಗಾಡಿ ಅರಸರ ಮದುವೆ ಆಯಿತು, ಸಂಸಾರದಲ್ಲಿ ವಿರಸ ಬಂತು, ಜಗಳ ಆಯಿತು, ಹೀಗೆಲ್ಲ ಅನೇಕ ವೈಯಕ್ತಿಕ ಕಾರಣಗಳುಂಟು ಅವಳ ಬದುಕಿನಲ್ಲಿ. ಆದರೆ ಒಂದು ನಿಷ್ಠೆ, ನಾವು ಯಾಕೆ ಅವಳೊಂದು ಮಾದರಿ ಹೆಣ್ಣು ಅಂತ ಕರಿತೇವೆ,
ಅಮೃತರನ್ನು ಯಾಕೆ ನಾವು ಒಂದು ಆದರ್ಶ ವ್ಯಕ್ತಿ ಅಂತ ಹೇಳ್ತೇವೆ, ಅವರ ಸಾಹಿತ್ಯ ನಮಗೆ ಯಾಕೆ ಮುಖ್ಯವಾಗುತ್ತದೆ ಅಂತಂದರೆ ಅದು ನಮಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಮತ್ತು ಒಂದು ಬದುಕನ್ನು ಮುನ್ನಡೆಸುವುದಕ್ಕೆ, ನಮ್ಮ ಬದುಕಿನ ದಾರಿಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದಕ್ಕೆ ದಾರಿಗಳನ್ನು ಸೂಚಿಸ್ತದೆ ಅಂತ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದು. ಹಾಗಾಗಿ ಈ ಕಾರ್ಯಕ್ರಮ ಮಕ್ಕಳ ದೃಷ್ಟಿಯಿಂದ ಎಷ್ಟು ಮುಖ್ಯವಾಗ್ತದೆ ನಮಗೆಲ್ಲರಿಗೂ ಕೂಡ. ಒಡಿಪುಡ್ದು ಕಾಸರಗೋಡು ಜಿಲ್ಲೆಗೆ ಜೋಡಿಸೋಣ 400 kV ಕರೆಂಟ್ ಪ್ರಸರಣ ಮಾರ್ಗ ಯೋಜನೆ ಹಿಡಿದು ಕೃಷಿ ಭೂಮಿ ಕಲೆವನ್ನ ರೈತರನ್ನ ಸಮಸ್ಯೆನ ಬಗೆಟೆ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ ಅಧಿಕಾರಿಗಳ ಒಟ್ಟಿಗೂ ವಿಶೇಷ ಸಭೆ ನಡಪಾದೇರು. ಒಡಿಪುಡ್ದು ಕಾಸರಗೋಡು ಜಿಲ್ಲೆಗೆ ಜೋಡಿಸೋಣ 400 kV ಕರೆಂಟ್ ಪ್ರಸರಣ ಮಾರ್ಗ ಯೋಜನೆ ಹಿಡಿದು ಕೃಷಿ ಭೂಮಿ ಕಳೆವನ್ನ ರೈತರನ್ನ ಸಮಸ್ಯೆನ ಬಗೆಟೆ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ ಅಧಿಕಾರಿಗಳ ಒಟ್ಟಿಗೂ ವಿಶೇಷ ಸಭೆ ನಡಪಾಯರು. ಈ ತುರ್ತಿಗೆ ಫಲದೆತ್ತುನ್ನ ಹೆಚ್ಚಿನ ಜನಗಳಿಗೆ ಪರಿಹಾರ ಪಟ್ಟದನ್ನಲ್ಲ ತಾಂತ್ರಿಕ ಬುಕ ಜಮೀನು ದಾಖಲೆಗೆ ಸಂಬಂಧಪಟ್ಟನ ಸಮಸ್ಯೆ ಹಿಡಿದು ಒಂತೆ ರೈತರಿಗೆ ನಲ ಪರಿಹಾರ ತಿಕ್ಕದಿಜಿ ಅಂಜದ ಸಂತ್ರಸ್ತ ರೈತರನ್ನು ಶಾಸಕರನ್ನ ಆಫೀಸಿಗೆ ಲೆಪಿಡಾದು ಅಧಿಕಾರಿಗಳ ಎದುರು ಸಭೆ ನಡಪಾಂಡು. ಈ ಪೊರ್ತುಡು ರೈತರು ಯೋಜನೆ ಹಿಡಿದು ಉಂಡಾಯಿನ ನಷ್ಟನು ಲೆಕ್ಕುಗ್ದಿತ್ತೊಂದು ಸರ್ಕಾರದ ನಿಯಮದಂಜ ಹೆಚ್ಚು ಪ್ರಮಾಣದ ಪರಿಹಾರವನ್ನು ತುರ್ತು ಮಂಜೂರು ಮಾಲ್ಪಡೊಂದು ಭಿನ್ನೈತೊಂದು ಓಲೆ ಕುರಿಯರು ಒಂದಕ್ಕೆ ಉತ್ತರ ಕೊರ್ನ ಶಾಸಕರು ಪಾತಿರ್ದು ರೈತರನ್ನ ಎಡ್ಡೆಪ್ಪು ಒವೇ ರೀತಿ ಒಡಕ ಆವಂದನಂಚ ಕ್ರಮದೆತ್ತುಂಡು ಪರಿಹಾರ ಪಟ್ಟು ನೆಟ್ಟು ಉಂಡಾಯಿನ ಪ್ರತಿಯೊಂಜಿ ಅಡ್ಡಿನ ಪಿಂದಿದ್ದು ಕಾನೂನು ಬುಕ ಸರ್ಕಾರದ ನಿಯಮವು ಸರಿಯಾದ ಬೇಗ ಪರಿಹಾರ ಬಿಡುಗಡೆ ಮಲ್ಪುನಂಚ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಸಭೆಟ್ ತಾಲೂಕು ತಹಸೀಲ್ದಾರ್ ಮಂಜುನಾಥ, ಕಂದಾಯ ಇನ್ಸ್ಪೆಕ್ಟರ್ ಜನಾರ್ದನ, ಯೋಜನೆದ ಪ್ರಾಜೆಕ್ಟ್ ಹೆಡ್ ವೆಂಕಟೇಶ್ ಪೂಜಾರಿ, ಸಂಬಂಧಪಟ್ಟನ ಇಲಾಖೆದ ಅಧಿಕಾರಿಗಳು ಸಭೆಟಿದ್ದೀರಿ. ಕೃಷಿ ಮತ್ತು ಜಾಗೆ ಈ ಜಾಗ ಈ ತಿಂತ ದೈಕರು ಉಂಟು ಕೃಷಿ ಮತ್ತೊಂದಿನ ಅಂದು ಜಾಗ ಸಹಕಾರಿ ಕ್ಷೇತ್ರ ದೇಶೋಡು ಸ್ವಾತಂತ್ರ್ಯ ದುಂಬೆ ಕ್ರಾಂತಿಕಾರಿ ಕಾರ್ಯಗಳನ್ನು ಮಲ್ತದನಂದ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ರಾಜ್ಯ ಕಮಿಷನರ್ ಬುಕ ದುಂಬುದ ಮಂತ್ರಿ ಪಿಜೆ ಸಿಂಧ್ಯಾ ಪಂತೆರ ಒಡಿಪುದ ಬಡಗಬಿಟ್ಟು ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿದ ಕಾರ್ಯಕ್ರಮ ಆರಂಭಾತೇವೆ. ಒಡಿಪುದ ಬಡಗಬಿಟ್ಟು ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿದ ನೆಲೆಟ್ಟು ಒಡಿಪು ಜಿಲ್ಲೆದ ಕನ್ನಡ ಮಾಧ್ಯಮ ಶಾಲೆ ಜೋಕ್ಲಿಗೆ ಧರ್ಮದ ಬರಿಪನ ಬೂಕು ಬರೋ ಕಲ್ಪೆರ ಬೋಡಾಯಿನ ಸಾಧನಲೇನು ಪಟ್ಟುನ ಪ್ರತಿಭಾ ಪುರಸ್ಕಾರದ ಮರ್ಯಾದೆ ಬುಕ ದೈಪಟ್ಟುನ ಸೇರ್ನಂಚ 20 ಲಕ್ಷ ರೂಪಾಯಿ ಬಿಲೆತ ಸಾಧನಲೇನು ಪಟ್ಟುನ ಲೀಸ್ ಒಡಿಪು ಪುರಭವನೋಡು ಅಟ್ನೆ ಆದಿತ್ತಂಡು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಪ್ರಧಾನ ಕಮಿಷನರ್ ಬುಕ ದುಂಬುದ ಮಂತ್ರಿ ಪಿಜರ್ ಸಿಂಧ್ಯಾ ಕಾರ್ಯಕ್ರಮ ಉದ್ದೀಪನ ಮಲ್ತದ ಪಾತಿರ್ದ ಸಹಕಾರಿ ಕ್ಷೇತ್ರ ದೇಶೋಡು ಸ್ವಾತಂತ್ರ್ಯ ದುಂಬೆ ಕ್ರಾಂತಿಕಾರಿ ಕಾರ್ಯಗಳನ್ನು ಮಲ್ತದಂಡು. ಕರ್ನಾಟಕದ ಅಭಿವೃದ್ಧಿ ಒರಿಯಡ್ದು ಒಂಜಿ ಪಕ್ಷುಡ್ದು ಅತ್ತಂಡ ಸರ್ಕಾರದ್ದು ಮಾತ್ರ ಸಾಧ್ಯ ಆತಜಿ ಮಾತೆರ್ನಾಲ ಸಾಕಾರ ಇತ್ತನ ಮಾತ್ರ ಗೆಲ್ಮೆ ಸಾಧಿಸಾರ ಸಾಧ್ಯ ಅಂತ ಬಂಡೀರು. ವಿದ್ವಾನ್ ದಾಮೋದರ ಶರ್ಮ ಬಾರ್ಕೂರು ವಿಶೇಷ ಉಪನ್ಯಾಸ ಕೊರಿಯರು. 2025-26ನೇ ಸಾಲದ 10ನೇ ಕ್ಲಾಸ್ ಪರೀಕ್ಷೆಡು ಭಾರಿ ಹೆಚ್ಚ ಮಾರ್ಕ್ಸ್ ದಿತ್ತಿನ ಜಿಲ್ಲೆದ ಕನ್ನಡ ಮಾಧ್ಯಮ ಶಾಲೆನ 24 ಜನ ಬಿರ್ಸೇರು ಜೋಕ್ಲೆಗೆ 5 ಲಕ್ಷ ರೂಪಾಯಿದು ಹೆಚ್ಚ ಸಹಾಯಪಣವು ಪಟ್ಟೀರು. ಪ್ರತಿಭಾ ಪುರಸ್ಕಾರ ಸಂದೈತ ಮಲ್ತೇರು. ಜಿಲ್ಲೆದ 45 ಕನ್ನಡ ಮಾಧ್ಯಮ ಶಾಲೆಲೆಗ್ ಬರೆಪುನ ಬೂಕು ಎಣ್ಮ ಶಾಲೆಲೆಗ್ ಸಮದುತ್ತು ಆಜಿ ಜೋಕ್ಲೆಗ್ ಪಣವು ಬೊಕ್ಕ ಕಲ್ಪೆರ ಬೋಡಾಯಿನ ಸಾಧನಲಿನ್ನು ಲೇಸಿಡು ಪಟ್ಟೀರು. ಒಡಿಪುದ ಕ್ರಿಶ್ಚಿಯನ್ ಪದವಿ ಪೂರ್ವ ಕಾಲೇಜಿಗೆ ಕಂಪ್ಯೂಟರ್ ಸಿಸ್ಟಮ್ ಕೊಡುಗೆಯಾದ ಕೊರಿಯರು. ಶಾಲೆದ ಬರವು ಕಲ್ಪವನಗಳಿಗೆ ಕೊಡೆ ಪಟ್ಟೀರು. ಒಡಿಪು ಶಾಸಕರು ಯಶಪಾಲ್ ಎ ಸುವರ್ಣ, ಒಡಿಪು ಜಿಲ್ಲಾ ಶಿಕ್ಷಣ ಬೊಕ್ಕ ತರಬೇತಿ ಸಂಸ್ಥೆದ ಪ್ರಿನ್ಸಿಪಾಲರು ಅಶೋಕ್ ಕಾಮತ್, ಕುಂದಾಪುರ ಒತ್ತು ವಿಭಾಗದ ಸಹಕಾರ ಸಂಘಟನಾ ಸಹಾಯಕ ನಿಬಂಧಕರು ಸುಧೀರ್ ಕುಮಾರ್ ಜೆ, ಸೊಸೈಟಿ ನಿರ್ದೇಶಕರು ಪುರುಷೋತ್ತಮ ಶೆಟ್ಟಿ, ಮನೋಹರ್ ಶೆಟ್ಟಿ, ಉಮನಾಥ ಲೇಸ್ಡ್ ಪಾಲ್ದೆತೊಂಡೇರು. ಮುಖ್ಯಮಂತ್ರಿಗಳ ಕೈ ಬಲಪಡಿಸಬೇಕು. ಕರೋನಾ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ವಿಚಾರವನ್ನು ನಾವೆಲ್ಲರೂ ತೊಡಗಿಸ್ಕೋಬೇಕು, ಅಳವಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮ ಸ್ಕೌಟ್ ಗೈಡ್ಸ್ನ ಎಲ್ಲ ಸುಮಾರು 1 ಲಕ್ಷ ಶಿಕ್ಷಕರಿಗೆ ಅವತ್ತಿನ ಕಾಲದಲ್ಲಿ ಸುಮಾರು 5-6 ಲಕ್ಷ ಮಕ್ಕಳಿಗೆ ಒಂದು ಕರೆಯನ್ನು ಕೊಟ್ಟಿವಿ. ಆ ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡಬೇಕು. ಆಸ್ಪತ್ರೆಗಳಿಗೆ ಹೋಗಿ ಆರೋಗ್ಯವಂತರಾದ ನಮ್ಮ ಕಾಲೇಜಿನ ಮಕ್ಕಳು ಸೇವೆಯನ್ನು ಮಾಡಬೇಕು ಮತ್ತು ಪರೀಕ್ಷೆಗಳಲ್ಲಿ ಸರ್ಕಾರದ ಶಿಕ್ಷಣ ಇಲಾಖೆಗೆ ಸಹಕಾರವನ್ನು ಕೊಡಬೇಕು. ಜೊತೆಗೆ 1 ಕೋಟಿ ಮಾಸ್ಕ್ಗಳನ್ನು ಮಾಡಿ ಯಾರು ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ನಮ್ಮ ಅವತ್ತಿನ ಸ್ಕೌಟ್ ಗೈಡ್ಸಿನ ರಾಜ್ಯದ ಅಧ್ಯಕ್ಷರಾದ ಶ್ರೀಮಾನ್ ಬಿ ಎಸ್ ಯಡಿಯೂರಪ್ಪನವರು ಹೇಳಿದರು. ನಾವು ಕರೆ ಕೊಟ್ಟಿದ್ವಿ. ನಮ್ಮೆಲ್ಲ ಜಿಲ್ಲಾ ಮುಖ್ಯ ಆಯುಕ್ತರುಗಳು ನಮ್ಮ ಸ್ಕೌಟ್ ಗೈಡ್ಸಿನ ಹಿತೈಷಿಗಳ ಸಹಕಾರ,
ಪೋಷಕರ ಸಹಕಾರದಿಂದ ಇದೆಲ್ಲ ಕೆಲಸವನ್ನು ಕರೋನಾ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಈ ಭಾರತ ದೇಶದ ಯಾವ ರಾಜ್ಯದಲ್ಲೂ ಸಹಿತ ಈ ಪ್ರಮಾಣದ ಸೇವೆಯನ್ನು ಬಹುಶಃ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ವೈದ್ಯರುಗಳು ಬಿಟ್ಟರೆ, ನರ್ಸ್ಗಳು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಿಲ್ಲ. ಅಂಥ ಕೆಲಸವನ್ನು ಸ್ಕೌಟ್ ಗೈಡ್ಸ್ ಕರ್ನಾಟಕದಲ್ಲಿ ಮಾಡಿದೆ. ಕೊರೋನಾ ಸಿಕ್ಕಿದ ಪುರ್ತುಡು ಬೇಲೆ ಇಜ್ಜಂದಿನ ಅವೇತೋ ಜನಕ್ಲಿನ ಕೃಷಿ ಬದುಕಾದಂಡು ಪುತ್ತೂರು ಆರ್ಯಾಪು ಗ್ರಾಮದ ಸಂಟ್ಯರ್ ಮರಿಕೇಡು ವನಿತಾ ಪನ್ಪನಾರ ಮಲ್ಲಿಗೆ ಕೃಷಿನೇ ನಂಬುದು ಐಡ್ದವರ ಒಂಜಿ ತೋಟಲ ಮಂತದು ಪೊರ್ಲುದ ಬದುಕು ಸಾಗವೊಂದಿಲ್ಲೇರು ಇತ್ತೆ ಆ ಬಗೆಟೊಂಜಿ ವರದಿ. ಕೊರೋನಾ ಸಿಕ್ಕಿದ ಕಷ್ಟದ ದಿನಗಳು ಒಂತೆ ಜನ ಬೇಲಿನ ಕಲೆ ಉಂಡ ನನ್ನ ಒಂತೆ ಜನ ಹೊಸ ಬೇಲೆ ನಾಡಪತ್ತದೇರು ಅಪಗ ತಿನಿಯರ ಒಂಜಿ ಪುಂಡಿ ನುಪ್ಪುಗುಲ ಗತಿಜ್ಜಂದಿನಕ್ಲೇನು ಬದುಕೈನ ಪಾಕ ಒತ್ತು ಕಸುಬಲೇಡು ಮಲ್ಲಿಗೆ ಬೆನ್ನಿಲ ಒಂಜಾದುಂಡು. ಮಲ್ಲಿಗೆ ಕೃಷಿಡ್ದೇ ಕೊರೋನಾ ಕಷ್ಟದ ದಿನಕ್ಲೇಡು ತೃಪ್ತಿಡು ಕರಿತದು ಐಡ್ದು ಬತ್ತಿನ ಆದಾಯೊಡ್ದೆ ಎಲ್ಲೆ ಒಂಜಿ ಬಜ್ಜಿ ತೋಟಲ ಮಲ್ತೊನ್ನ ಪುತ್ತೂರು ತಾಲೂಕು ಆರ್ಯಾಪು ಗ್ರಾಮದ ಸಂಟ್ಯಾರ್ ಮರಿಕಿದ ವನಿತಾ ಇತ್ತೆ ಮಲ್ಲಿಗೆ ಕೃಷಿನೇ ಬದುಕದ ಆಧಾರವಾದ ಮಲ್ತೊಂದೇರು. ಅವು ಆಜಿ ವರ್ಷದ ದುಂಬುದ ಕತೆ ಕಂಡನಿ ಗಾರೆ ಕೆಲಸ ಮಲ್ತೊಂದಿತ್ತದು ವನಿತಾ ಇಲ್ಲಲ್ದ ಜವಾಬ್ದಾರಿ ತಗೊಂದಿತ್ತಿರು. ಆ ಪೊರ್ತುಡು ಕೊರೋನಾ ಮಾರಿ ಸೀಕು ವಕ್ರದಿಟ್ಟಿ ಪಾಡ್ದಿತ್ತಂಡು ಒಂದೆಡ್ದು ಕಂಡನಿ ಕೆಲಸಗೂ ಪೋವಂದೇ ಇಲ್ಲಡೆ ಉಪ್ಪುನಂಚಾಂಡು ಜೋಕುಲು ಸೇರ್ನಂಚ ಒಟ್ಟು 7 ಸದಸ್ಯರಿತ್ತಿನ ವನಿತೆಯರ್ನ ಕುಟುಂಬಗೂ ಜೀವನ ಕರಿಪುನವೇ ಒಂಜಿ ಸವಾಲಾದಿತ್ತಂಡು. ಆ ಪೊರ್ತುಡು ಉಪ್ಪುನ ಎಲ್ಯ ಜಾಗಿಡೆ ಇಲ್ಲಲ್ದ ಉಪಯೋಗಗೂ 15 ಮಲ್ಲಿಗೆದ ದೈಕ್ಲೇನ್ ನಡೆದಿತ್ತೇರು. ಒಂದೆಡ್ದು ಬತ್ತಿನ ಮಲ್ಲಿಗೆ ಪೂನು ಮಾಡ್ದು ಎಡ್ಡೆ ಆದಾಯ ತೆಕ್ಕೊಂದಿತ್ತಂಡು. ಇತ್ತೆ 5 ಹೆಚ್ಚ ಮಲ್ಲಿಗೆ ಪುದಿಲು ವನಿತೆಯರ್ನ ತೋಟುಡು ಉಂಡು. ಮಲ್ಲಿಗೆಡ್ದೇ ಬತ್ತಿನ ಆದಾಯಡು ಖಾಲಿ ಇತ್ತಿನ ಒಂತೆ ಜಾಗಿಡು 150 ಹೆಚ್ಚ ಕಂಗದ ದೈಕ್ಲೇನ್ ನಡೆದು ಇತ್ತೆ ಅವು ಫಲ ಬರೊಂದುಂಡು. ಒಂದೆತ್ತ ಒಟ್ಟುಗೂ ಒಂಜಿ ಪೆತ್ತೊನ್ಲ ಸಾಂಕೊಂದಿತ್ತದು ಪೆತ್ತದ ಅಂಬಿಡ್ದು ಬಯೋಗ್ಯಾಸ್ಲ ಉತ್ಪತ್ತಿ ಮಲ್ತೊಂದುಲ್ಲೇರು. ಕಿದೆತ್ತ ಗೊಬ್ಬರನು ಕಂಗು ಬೊಕ್ಕ ಮಲ್ಲಿಗೆ ತೋಟಗೂ ಗಲಸೊಂದಿತ್ತದು ಇಲ್ಲಡೆ ಬೋಡಾಯ್ನಾತ್ ಕಾಯಿ ಕಜಿಪು ಸೊತ್ತುಲೇನು ಬುಲೆಪವನುಲ್ಲೇರು. ಪೆಲಕ್ಕಾಯ್ದ ಹಪ್ಪಳ, ಸೆಂಡಿಗೆ, ಮಂಜಲ್ದ ಪೊಡಿ, ಮುಂಚಿದ ಪೊಡಿನ ತಯಾರು ಮಲ್ತದ ಮಾರುಣ ವನಿತಕ್ಕ ಇತ್ತೆ ಉರ್ತಿ ಗೆಲ್ಮೆದ ಇಲ್ಲು ಉದ್ಯಮಿಯಾದ್ಲ ಗುರ್ತು ಮಲ್ತೊಂದೇರು. ನಾನು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೇನೆ. ಅಂದ್ರೆ ಕೊರೋನಾ ಟೈಮಲ್ಲೆಲ್ಲ ಎಲ್ಲಿ ಕಷ್ಟ ಆಗಿ ಕೆಲಸ ಎಲ್ಲ ಇಲ್ಲ ಆಯ್ತು. ಮತ್ತೆ ಸ್ತ್ರೀ ಶಕ್ತಿಯಲ್ಲಿ ಒಂದು ಸೇರಿ 22 ವರ್ಷ ಆಯ್ತು. ಅದರಲ್ಲಿ ನಮಗೆ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಒಂದು ಮಾಹಿತಿ ಎಲ್ಲ ಇತ್ತು ಮಲ್ಲಿಗೆದು. ಅದರಿಂದ ಸ್ವಲ್ಪ ಗಿಡ ಎಲ್ಲ ನೆಟ್ಟು ಅದರಲ್ಲಿ ಕೂಡ ತುಂಬಾ ಆದಾಯ ಬಂದಿದೆ. ಅಂದ್ರೆ ಕೊರೋನಾ ಟೈಮಲ್ಲಿ ಏನೂ ಇಲ್ಲ ಆಯ್ತು. ಅದರಲ್ಲಿ ಬಂದ ಆದಾಯದಿಂದ ಸ್ವಲ್ಪ ಅಡಿಗೆ ಗಿಡ ಮತ್ತೊಂದು ಹೈನುಗಾರಿಕೆ ಅದೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದೇವೆ. ಇವಾಗ ಪರವಾಗಿಲ್ಲ, ತುಂಬಾ ಆಗ್ತಾ ಇದೆ. ಇವಾಗ 50 ಗಿಡ ಇದೆ ಒಟ್ಟಾಗಿ. ಮತ್ತೆ ಸ್ವಲ್ಪ ನರ್ಸರಿ ಮಾಡಿ ಹಾಗೆ ಸಹ ಮಾರಾಟ ಮಾಡಿದ್ದೇನೆ. ಮತ್ತೆ ಸಂಡಿಗೆ, ಹಪ್ಪಳ ಅದೆಲ್ಲ, ಮತ್ತೆ ಮಜ್ಜಿಗೆ ಕೂಡ ಎಲ್ಲ ತುಪ್ಪ ಎಲ್ಲ ತೆಕೊಂಡೋಗಿ ಮಾರಾಟ ತುಂಬಾ ಕಡೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾರಾಟ ಮಾಡಿದ್ದೇನೆ. ಸೀಸನ್ ಅಲ್ಲಿ ಒಂದು 10-15 ಅಟ್ಟೆ ಆಗ್ತಾ ಇದೆ. ಆವಾಗ ಸೀಸನ್ ಅಂದ್ರೆ ನಮಗೊಂದು 400-500. ತುಂಬಾ ರೇಟ್ ಇರುವಾಗ ಹೂ ಕಡಿಮೆ, ಹೂ ಜಾಸ್ತಿ ಇರುವಾಗ ರೇಟ್ ಕಡಿಮೆ. ಒಂದು 2-3 ಚೆಂಡು ಆಗುವಾಗ 1000ದಿಂದ ಮೇಲೆ ಇರ್ತದೆ. ಆವಾಗ ಒಂದು ಚೆಂಡಿಗೆನೆ 250-300 ಸಿಕ್ಕಿದ್ದು ಉಂಟು. ಕುಡ್ಲ ಕಾವೂರ್ದ ಜಿಲ್ಲಾ ಪಂಚಾಯತ್ ಶಾಲೆ ಸರಕಾರಿ ಶಾಲೆಗಳಲ್ಲಿ ಒಂಜಿ ಮಾದರಿ ಆದಿತ್ತದು ಬರೋ ಕಲ್ಪವನಕ್ಲು ಅರ್ಪಣ ಮನಸ್ಸದ ಕರ್ತವ್ಯ ಮಲ್ತೊಂದುಲ್ಲಿருந்து ಭರತಾಂಜಲಿ ಸಂಸದ ಶ್ರೀಧರ ಹೊಳ್ಳ ಪಂತೇರು ಶಾಲೆ ಜೋಕ್ಲಿಗೆ ವನಸದ ಸ್ಟೀಲ್ ಬಟ್ಟಲ್ ಪಟ್ಟಣ ಕಾರ್ಯಕ್ರಮ ಪಾತೇರಿಯರು. ಭರತಾಂಜಲಿ ನೃತ್ಯ ಸಂಸ್ಥದ ನಿಲೆಟ್ ಕುಡ್ಲ ಕಾವೂರ್ದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆದ 100 ಜೋಕ್ಲಿಗೆ ವನಸದ ಸ್ಟೀಲ್ ಬಟ್ಟಲ್ ಪಟ್ಟಣ ಕಾರ್ಯಕ್ರಮ ನಡೆತಂಡು. ಭರತಾಂಜಲಿ ನೃತ್ಯ ಸಂಸ್ಥದ ನಿರ್ದೇಶಕರು ಶ್ರೀಧರ ಹೊಳ್ಳ ಪಾತಿರ್ದು ಈ ಶಾಲೆಗಳ ಎಂಕಣ ಭರತಾಂಜಲಿಗಳ ಒಂಜಕ್ಕೊಂಜಿ ಬುಡನ್ನ ಸಂಬಂಧ ಉಂಡು. ಈ ಶಾಲೆ ಸರಕಾರಿ ಶಾಲೆಲೆಡೆ ಒಂಜಿ ಮಾದರಿ ಆದಿತ್ತದು ಮುಲ್ಪದ ಬರವು ಕಲ್ಪವನಕ್ಲು ಅರ್ಪಣಾ ಮನಸ್ಸದ ಕರ್ತವ್ಯ ಮಲ್ಪನೆ ಹಿಡಿದ ಅವರೊನೆ ಇತ್ತೆ ಈ ಶಾಲೆದ ಜೋಕ್ಲಿನ ಸಂಖ್ಯೆ ಹೆಚ್ಚಿದು 250 ಕಡತ್ನವು ಸಂತೋಷದ ಸಂಗತಿಯಿಂದ ಪಂಡೇರು. ಮಲ್ಲಬಿನ್ನೇರು ಧಾರ್ಮಿಕ ಪರಿಷತ್ ಸದಸ್ಯರು ಸುಬ್ರಹ್ಮಣ್ಯ ಕೋರಿಯರ್ ಪಾತಿರ್ದು ಸಮಾಜಗೂ ಬೋಡಾಯಿನ ಚಿಂತನೆ ಹಿಡಿದು ಎಡ್ಡೆ ಸಮಾಜ ಕಟ್ಟಿರ ಸಾಧ್ಯ ಅಂದು ಪಂಡಿದು ಭರತಾಂಜಲಿ ಸಂಸದ ಶ್ರೀಧರ ಹೊಳ್ಳ ಬೊಕ ಪ್ರತಿಮಾ ಶ್ರೀಧರ್ರನ ಕಾರ್ಯಗೂ ಮೆಚ್ಚುಗೆ ತಿರುಪಾಯರು. ಭರತಾಂಜಲಿ ನೃತ್ಯ ಸಂಸ್ಥದ ನಿರ್ದೇಶಕಿ ಪ್ರತಿಮಾ ಶ್ರೀಧರ್, ನೃತ್ಯ ಟೀಚರ್ ಪ್ರಕ್ಷಿಲಾ ಜೈನ್, ಶಾಲೆದ ಟೀಚರ್ ಲೈನ ಆಶಾ ಮಂಜುಳ ಕಾರ್ಯಕ್ರಮ ಹೊಡಿತೇರು. ನಮ್ಮ ಭರತಾಂಜಲಿ ವತಿಯಿಂದ 100 ಊಟದ ಬಟ್ಲನ್ನು ನಾವು ನೀಡಿದ್ದೇವೆ. ಮುಖ್ಯವಾಗಿ ಈ ಶಾಲೆಯಲ್ಲಿ ಈ ಸಲ
ತುಂಬ ಒಳ್ಳೆ ಖುಷಿ ಆಗ್ತಾ ಉಂಟು. 230 ಮಕ್ಕಳಿದ್ದಾರೆ ಅಂತ ಹೇಳಿದರೆ 247 ಮಕ್ಕಳಿದ್ದಾರೆ ಅಂತ ಹೇಳಿದರೆ ಮುಖ್ಯವಾಗಿ ನಾವು ಈ ಶಾಲೆಯ ಟೀಚರು ಇವರ ಆ ಒಂದು ಎಫರ್ಟನ್ನು ನಾವು ಅಭಿನಂದಿಸಲೇಬೇಕು. ಹಾಗಾಗಿ ಆ ಮಕ್ಕಳಿಗೆ ಊಟದ ಬಟ್ಲಿ ಇಲ್ಲ ಅಂತೇಳಿ ಅವರೊಂದು ಹೇಳಿದರು. ಹಾಗೆ ನಮ್ಮ ಭರತಾಂಜಲಿ ವತಿಯಿಂದ ನಾವು ಇವತ್ತು 100 ಬಟ್ಟಲನ್ನು ನಾವು ಆ ಶಾಲೆಗೆ ನಾವು ನೀಡಿದ್ದೇವೆ. ಮುಖ್ಯವಾಗಿ ಈ ಹಿಂದೆಯೂ ನಾವು ಈ ಶಾಲೆಯ ಏನೆಲ್ಲ ಕೇಳ್ತಾರೋ ಅದಕ್ಕೆ ನಮ್ಮಿಂದಾದಂತಹ ನಾವು ಸಹಕಾರವನ್ನು ಮಾಡಿದ್ದೇವೆ, ಮುಂದೆಯೂ ಸಹಕಾರ ಮಾಡ್ತಾ ಇದ್ದೇವೆ. ಅಷ್ಟೂ ಅಲ್ಲದೆ ಈ ಶಾಲೆಯ ಟೀಚರ್ಸ್ಗಳನ್ನು ನಾವು ಅಭಿನಂದಿಸಲೇಬೇಕು. ಅವರು ಎಫರ್ಟ್ ಹಾಕಿ ಈ ಪ್ರದೇಶದಲ್ಲಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ತಯಾರು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಿದೆ. ನಾವು ಕಳೆದ 30 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಭರತನಾಟ್ಯ ತರಗತಿಯನ್ನು ಮಾಡ್ತಿದ್ದು ಈ ಶಾಲೆಗೂ ಮತ್ತು ನಮಿಗೂ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ ಅಂತೇಳಿ ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಮತ್ತೊಮ್ಮೆ ಈ ಶಾಲೆಯ ಟೀಚರ್ಸ್ಗಳನ್ನೆಲ್ಲರನ್ನು ನಾನು ಅಭಿನಂದಿಸುತ್ತಾ ಪರಮೈಸೂರು ಭಾಗದಕ್ಲಿನ ಮಾತ್ರ ಒಕ್ಕಲಿಗೇರನ್ನು ಪನ್ಪುಂಡು ಕುಡ್ಲದಂಚದಕ್ಲು ಮಲ್ಲ ಗೌಡೆರತ್ತಂದು ಯಲಹಂಕ ಶಾಸಕರು ವಿಶ್ವನಾಥ ಪನ್ಪನಾರ ಪಂಡನ ಪಾತಿರಿಗೂ ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಂಘ ಭಾರಿ ಏವ್ರ ತೋಜಾದಂಗ. ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಗುರುಕಾರ್ಯರು ಸುಂದರಗೌಡ ನಡುಬೈಲು ಸುದ್ದಿ ಕುಟುಡು ಪಾತಿರ್ದು ಸಾಮಾನ್ಯವಾದ ಪರಮೈಸೂರು ಭಾಗದಕ್ಲಿನ ಮಾತ್ರ ಒಕ್ಕಲಿಗೇರೆಂದು ಪನ್ಪುಂಡು ಕುಡ್ಲದಂಚದಕ್ಲು ಮಲ್ಲ ಗೌಡೆರತ್ತಂದು ಯಲಹಂಕ ಶಾಸಕರು ವಿಶ್ವನಾಥ ಪನ್ಪನಾರ ಪಂಡನ ಪಾತಿರಗೂ ಸಂಘ ವಿರೋಧ ಮಲ್ಪುಂಡು. ಶಾಸಕರು ಪಾತಿರನ್ನು ಪಿರದಿಪ್ಪಡು ಬೊಕ್ಕ ಸಾರ್ವಜನಿಕವಾದ ಕ್ಷಮೆಕೇನುಡು ಇಜ್ಜಿನ ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಸಮುದಾಯಡ್ದು ಕಾನೂನು ರೀತಿಡು ಅತ್ತಂಡ ಬೇತೆ ರೀತಿಡು ಪೊರಂಬಾಟ ನಡಪಾವುಂಡು ಪಂಡಿರು. ಒಕ್ಕಲಿಗ ಗೌಡ ಸೇವಾ ಸಂಘದ ಸಲಹಾ ಸಮಿತಿ ಒತ್ತು ಗುರುಕಾರ್ಯರು ಬೊಕ್ಕ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಗುರುಕಾರ್ಯರು ಸಂಜೀವ ಮಠಂದೂರು ಪಾತಿರ್ದು ಯಲಹಂಕ ಶಾಸಕರು ಪಂಡನ ಪಾತಿರ ಭಾರಿ ಬೇಜಾರು ಉಂಡು ಮಲ್ತದಂಡು ಇತಿಹಾಸ ತೆರಿಯಂದೆ ಈ ರೀತಿ ಪಾತಿರುವಿರು ಒಂಜ ಅರಣ ಸ್ವಾರ್ಥಗಾದು ಒಕ್ಕಲಿಗ ಸಮುದಾಯನು ಪುಡಪುನಂಚಿನ ಪ್ರಯತ್ನನು ಈ ರೀತಿ ಮಲ್ತದಿರೆಂದು ಪಂಡಿರು. ಸಂಘದ ಪ್ರಧಾನ ಕಾರ್ಯಂತಿರು ಡಾಕ್ಟರ್ ಶ್ರೀಧರಗೌಡ ಪಾಣತ್ತಿಲ, ಚಿದಾನಂದ ಬೈಲಾಡಿ, ರವಿ ಮುಂಗ್ಲಿಮನೆ, ಶ್ರೀಧರಗೌಡ ಕಣಜಾಲ್ ಸುದ್ದಿಪುಟುಡಿತ್ತೇರು. ಮಂಗಳೂರು ಕಡೆಯವರು ಒಕ್ಕಲಿಗರಲ್ಲ, ಗೌಡರು ಮಾತ್ರ, ಮಂಗಳೂರಿನ ಗೌಡರು ಒಕ್ಕಲಿಗರಲ್ಲ ಎಂಬ ಒಂದು ಹೇಳಿಕೆಯನ್ನು ನೀಡಿರುತ್ತಾರೆ. ಅದನ್ನು ನಾವು ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪುತ್ತೂರು ತಾಲೂಕು ಈ ಹೇಳಿಕೆಯನ್ನು ನಾವು ಸಾರಾಸಗಟಾಗಿ ಖಂಡಿಸುತ್ತೇವೆ. ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಶಾಸಕ ಸ್ಥಾನದಲ್ಲಿರುವವರು ಇಂಥ ಬಾಲಿಶತನದ ಹೇಳಿಕೆಯನ್ನು ನೀಡುವುದು ಅವರ ಅಜ್ಞಾನ ಮತ್ತು ಅಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಕರ್ನಾಟಕ ಒಕ್ಕಲಿಗ ಸಮುದಾಯವನ್ನು ಒಡೆಯುವ ಅಂಥ ಹೇಳಿಕೆ ಇದಾಗಿದೆ. ಈ ಹೇಳಿಕೆಯನ್ನು ನಾವು ಇಂಥ ಹೇಳಿಕೆ ಪುತ್ತೂರು ಒಕ್ಕಲಿಗಗೌಡ ಸೇವಾ ಸಂಘ ಖಂಡಿಸುತ್ತದೆ ಮತ್ತು ತಕ್ಷಣ ಈ ಹೇಳಿಕೆಯನ್ನು ಹಿಂಪಡೆದು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ನಾವು ಅವರಲ್ಲಿ ಆಗ್ರಹಿಸುತ್ತೇವೆ. ಒಕ್ಕಲಿಗಗೌಡ ಸಂಘದ ಸರಿಯಾದ ಇತಿಹಾಸವನ್ನು ತಿಳಿಯದೆ ಒಬ್ಬ ಶಾಸಕ ಸ್ಥಾನದವರು ಇಂಥ ಹೇಳಿಕೆಯನ್ನು ನೀಡುವುದು ಯಾವುದೇ ಸಮುದಾಯ ಒಪ್ಪುವಂಥ ಮಾತಲ್ಲ. ಅದರಲ್ಲೂ ನಮ್ಮ ಈ ಭಾಗದ ಸಮುದಾಯ ಅದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಇಂಥ ಬಾಲಿಶ ಹೇಳಿಕೆಯನ್ನು ಅವರು ಮುಂದೆ ಎಂದಿಗೂ ನೀಡಬಾರದು. ತುಳುನಾಡು ಅವೇತು ಜನ ಕಲಾವಿದಿರಿತ್ತದು ಅಕ್ಲಿನ ಕಲಾ ಚಾತುರ್ಪುಡು ದೇಶ ಪಿದೈ ದೇಶುಡು ಪುದರ್ ಪಡೆತಾರೆ. ಇತ್ತೆ ಉಳ್ಳಾಲದ ಕಲಾವಿದರಿನ ಕುಟುಂಬ ಒಂಜಿ ವಿಶಾಖಪಟ್ಟಣದ ವಿಮಾನ ಉಂತನ ತಾಣವು ಮಾಮಲ್ನ ಮರತ ದುರ್ಗಾಮೂರ್ತಿನ ತಯಾರು ಮಲ್ತೊಂದುಲ್ಲೇರು. ಕಲ್ಲು ಶಿಲ್ಪಿಲಿಡ್ದು ಬತ್ತಿನ ಮರತ ಶಿಲ್ಪಿಲಿನ ಮುಟ್ಟ ತುಳುನಾಡು ಪಿರಾಕದ ಕಾಲೊಡದಿಂಚ ಮಲ್ಲ ಮಲ್ಲ ಪುದರ್ ಪಡೆಯಿನ ಕಲಾವಿದಿರ ಆದುಪೋತೇರು. ಎತ್ತೆಲ ಪಾಕಜನ ಕಲಾವಿದಿರು ತುಳುನಾಡದ ಪುದರ್ನು ದೇಶಪಿದೈ ದೇಶುಡು ರೈಸಾದೇರು. ಉಳ್ಳಾಲದ ಕಲಾವಿದಿರನ ಕುಟುಂಬ ಒಂಜಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ವಿಮಾನ ಉಂತನ ತಾನುಡು ತಾಪನ ಮಲ್ಪೆರೆ ಮಾಮಲ್ಲ ದುರ್ಗಾದೇವಿನ ಮರತ ಶಿಲ್ಪ ಒಂಜಿನ ತಯಾರು ಮಲ್ತೊಂದುಲ್ಲೇರು. ಉಳ್ಳಾಲದ ಶಿಲ್ಪ ವುಡ್ ವರ್ಕ್ ಶಾಪ್ ಕಲಾವಿದಿರು ಅಣ್ಣಿ ಮಿಗ್ಗೆಲ್ಲು 5 ಜನ ಒಂದೇನು ಕೆತ್ತುನ ಕೆಲಸ ಮಲ್ತೊಂದುಲ್ಲೇರು. ಅಪರೂಪದ ಕಾಷ್ಟ ಶಿಲ್ಪದ ದುರ್ಗೆ ಕಲಾಕೃತಿನ ಬರಾಬರಿ 2 ತಿಂಗಳು ತಯಾರು ಮಲ್ತದ ಕೆಲಸ ಮುಗಿತೊಂದುಲ್ಲೇರು. ಉಳ್ಳಾಲುಡು ಕರಿನ ಪಾಕ ವರ್ಷಲಡು ಶಿಲ್ಪ ವುಡ್ ವರ್ಕ್ಸ್ ಅಂಗಡಿ ಮಲ್ತೊಂದು ಈ ಅಣ್ಣಿ ಮಿಗ್ಗೆಲ್ಲು ಮಾತಾ ಬಗೆತ ಕಲಾಕೃತಿಲೇನು ತಯಾರು ಮಲ್ತದು ಎಡ್ಡೆ ಪುದರ್ ಪಡಿತೀರು.
ದಕ್ಷಿಣ ಕನ್ನಡ, ಉಡುಪು, ಬೆಂಗಳೂರು, ಮಡಿಕೇರಿ ಇಂಚ ಬೇತೆ ಬೇತೆ ಕಡೆಗೆ ಕಲಾಕೃತಿಲಿನ ತಯಾರು ಮಂತದ್ದು ಕಡಪುಡ್ದು ಕೊಡ್ತಾರೆ. ಇಂಗ್ರೇಜಿ, ಪಳ್ಳಿ, ದೈವಸ್ಥಾನದ ಮರದ ಕೆಲಸ ಕಲಾಕೃತಿಲಿನ ಮೆಕ್ಕಲು ಮಲ್ತದೇರೆ. ಪಲ್ಲೆಂಕಿ, ಬಾಕಿಲು, ನಂದಿ, ಕೀರ್ತಿಮೊಗ, ಬುದ್ಧ, ದೇವಿ ಮೂರ್ತಿ ಇಂಚ ಬೇತೆ ಬೇತೆ ಶಿಲ್ಪ ತಯಾರು ಮಲ್ತದ್ದು ಜನ ಮೆಚ್ಚುಗೆ ಪಡೆತೀರು ಈ ಅಣ್ಣೆ ಮೆಗ್ಗೆಲು. ಅಮ್ಮೆರಡ್ದು ಕಲ್ತಿನ ಈ ಕೆಲಸನೂ ಒಟ್ಟು ಸೇರಿದು ಮಲ್ತೊಂದುಲ್ಲ ಅಂದು ಪಣ್ತೀರು ಈ ಶಿಲ್ಪಿಲು. ಅಂಜಂಗ್ಲಿದ್ದು ದೂರದ ವಿಶಾಖಪಟ್ಟಣ ಮನ್ಪಣಿಂದ ಫಸ್ಟ್ ಏರ್ಪೋರ್ಟ್ದ ಅಂಜ ಏರ್ಪೋರ್ಟ್ಗೆ ಇತ್ತ 5 ತಾರೀಕಿಗೆ ಮೋದಿ ಬರ್ಬೇಕು ಉದ್ಘಾಟನೆಗೆ. ಆ ಇದು ಮುಂದೆ ಬೋರ್ಡ್ ಮಾತು ಆದವಳು ಬೋರ್ಡ್ದ ಅರುತ್ತು ಕಾರ್ವಿಂಗ್ದ ಬೋರ್ಡ್ ಪಾಲಿಶ್ ಬೊಕ್ಕನೆ ಕಲರ್ ಪೇಂಟ್ ಮೂರ್ತಿ ಕೂಡ ಐದು ಬಗ್ಗೆ ಹೆಂಗೆ ಮೂರು ಸಾಧಾರಣ 2-3 ತಿಂಗಳ ಬೇಲೆ ನೆಪ್ಪ ಒಂಜಿ ತಿಂಗಳ ಹಾಕಲು ಬಾಕಿ ಆಂಡ್ರೆ ಪಕ್ಕ ಬತ್ತದು ಕೂಡ ಫಾಸ್ಟ್ ಆದ ಮೊನ್ನೆ 5-6 ಅಂತ ತಗೊಂಡು ಒಂಜಿಲೋಡು ಹೆಂಗೆ ಸಾಧಾರಣ 3 ಉಳ್ಳಾಳ ಪಲ್ಲಿದ ಉಳ್ಳಾಳ ಅನ್ನತ್ತು ಸಾಧಾರಣ 3 ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಬೆಂಗಳೂರು, ಮಡಿಕೇರಿ, ಪಲ್ಲಿದ ಬೊಕ್ಕ ಹೋಟೆಲ್ದ ಆಯ್ತು ಮತ್ತೆ ಹೆಂಗೆ ಅಂತಂದಲ್ವ ದೇವಸ್ಥಾನದ ಪಲ್ಲೆಂಕಿ, ಕೀರ್ತಿಮೊಗ ಆಯ್ತ ಡೋರು ಮಾಡ್ದ ಪೂರ ಮಂತೊಂದಲ್ಲ ಹೆಂಗೆ ಸಾಧಾರಣ 4 ಸರ್ವಿಸ್ ಅನ್ನ ಎಣ್ಮಾಡಿ ಉದ್ದ 4 ಅಡಿ ಅಗೆಲ ಬೊಕ್ಕ 15 ಇಂಚು ದಪ್ಪದ ಈ ದುರ್ಗಾ ಮೂರ್ತಿನ ಮಲ್ತನ ಸುರೇಶ್ ಉಳ್ಳಾಲ, ಕಾಂಚನ್ ಉಳ್ಳಾಲ ಅಣ್ಣೆ ಮೆಗ್ಗೆಲು ಕರೆನ 30 ವರ್ಷಲಿಡ್ದು ಶಿಲ್ಪ ವುಡ್ ವರ್ಕ್ಸ್ ಕಾರ್ಯಡುಲ್ಲೇರು. ತಮಿಳ್ನಾಡ್ದ ರಾಜನ್ ಸೇರಿದು ಬೇತೆ ಬೇತೆ ಶಿಲ್ಪಿಲು ಮುಖ್ಯನ ಒಟ್ಟು ಕೈ ಜೋಡಿಸಾದೇರು. ಕಾಂಚನ್ ಶಿಲ್ಪಿ ದಾನೆ ಪನ್ಪಿರ್ಕೇನು ನಮ್ಮ ಕಡಪುಡಿನಂಚಿನ ಈ ದೇವಿನ ಮೂರ್ತಿದ ಮರ ಸಾಧಾರಣ ಐತ ಪುದರ್ ವೈಟ್ ಟೀಕ್ ಎಂದು ಬಂತೇವೆ. ಇನ್ನು ಸಾಧಾರಣ ಒಂಜಿ ಈ ಮರತ ಪ್ರಾಯ ಎತ್ತವ ಪಂಡ ಒಂಜಿ ಸಾಧಾರಣ 25 ವರ್ಷ ಪ್ರಾಯ ಆತು ತೋರದ ಮರ. ಅಂಚನೆ ಇಂದೇನು ಕಟ್ ಮಲ್ತದ ಒಂಜಿ 3 ವರ್ಷ ಆದ ಏನು ಕಟ್ಟಿಂಗ್ ಮಲ್ತದ ವಿತ್ ಎಡ್ಡೆ ಡ್ರೈ ಆದವು ಅವು ನಮ್ಮ ಕೆತ್ತನೆಗೆ ಆವಡು ಬೊಕ್ಕ ಪಾಲಿಶಿಗೆ ಆವಡು ಪೂರ ಬೇಲೆಗೆಲ್ಲ ಎಡ್ಡೆ ಒಂಜಿ ಫಿನಿಶಿಂಗ್ ಬರ್ಕೊಂಡು ಆತು ಇಂದೆತ್ತ ಮರ ಅವು ಎಡ್ಡೆ ಡ್ರೈ ಆದ. ಅಂಚನೆ ಈ ಮೂರ್ತಿ ಕೆಲವು ಐಟಮ್ ಪೂರ ಕಡಪುಡುದ ಅಂಕಲು ಅವು ಎಲ್ಲಂಜಿ ವಿಶಾಖಪಟ್ಟಣ ಏರ್ಪೋರ್ಟು ಎಲ್ಲಂಜಿ ನಮ್ಮ ದೇಶದ ಗೌರವ ಪ್ರಧಾನಿಯಾಗಿಂಚಿನ ನರೇಂದ್ರ ಮೋದಿ ಬತ್ತದವೇನು ಉದ್ಘಾಟನೆ ಮಲ್ಪೆರುಂಡೇರು. ಅಂಚನೆ ಎಂಕ್ಲಿಗೆ ಭಾರಿ ಖುಷಿ ಬಂಡ ಎಂಕ್ಲಿಗಿಂದು ಈತು ಮಲ್ಲ ಮೂರ್ತಿ ತಿಕ್ಕಿನ ಎಂಕ್ಲ ಫಸ್ಟ್ ಟೈಮ್ ಅವು ಎಂಕ್ಲ ಊರಿಗೆ ಒಂಜಿ ಖುಷಿ. ಅಂಚನೆ ಇತ್ತೆ ಎಂಕ್ಲು ಬೇಲೆ ಮಲ್ತ ಸಾಧಾರಣ ಒಂಜಿ 30-35 ವರ್ಷ ಆಡಿ ಬೇಲೆ ಎಂಕ್ಲ ಅಣ್ಣನಕ್ಕಲು ಏನ ಪಪ್ಪನಕ್ಕಲು ಬರ ದುಂಬು ಹಿರಿಯಕ್ಕಲು ಅಕ್ಕಲೇ ಇರೋದು ಎಂಕ್ಲೆ ಬತ್ತಿ ನಂದಿ ಬೊಕ್ಕ ಕೀರ್ತಿಮೊಗ ಅವು ಫಸ್ಟ್ ಟೈಮ್ ಆತು ಮಲ್ಲ ಕೀರ್ತಿಮೊಗ ಬರ್ಬನಿ ಮಲ್ದಿನೇ ಫಸ್ಟ್ ಟೈಮ್ ಸಾಧಾರಣ 4 ಫೀಟ್ ಅಗಲ 5 ಫೀಟ್ ಎತ್ತರ ಆತು ಮಲ್ಲ ಪ್ರೀತಿಮುಗ ಫಸ್ಟ್ ಟೈಮ್ ಅದು ಇಡೀ ಇಂಡಿಯಾಡೆ ಫಸ್ಟ್ ಟೈಮ್ ಪನೋಲಿ ಎಂಕಲು ತೆರಿನ ಮಟ್ಟಿಗೆ. ಐದು ಪಕ್ಕ ಒಂಜಿ ನಂದಿದ ಮನೆ 5 ಪಕ್ಕ ಒಂಜಿ ಬುದ್ಧನ ಒಂಜಿ ನಮ್ಮ ಜಾನಪದ ಶೈಲಿದು 5 ಪಕ್ಕ ದೇವಿನ ಮೂರ್ತಿ ಅಂಚನೆ ಬೇತೆ ಬೇತೆ ಮೂರ್ತಿಲ್ಲ ಮಲ್ತುಪ್ಪನು. ಕಲಾಕೃತಿನ ಕೆಲಸ ಮುಗಿತಿದ್ದು ಅಕೇರಿಗೆ ಮಾತಾ ನಮನೆಡ್ಲ ಮೂರ್ತಿನ ಸರಿಯಾದ ಗುಮನ ಪೊಡ್ದು ಜಾಗೃತಿಡು ವಿಶಾಖಪಟ್ಟಣ ಕಡಪುಡ್ದೇರು. ವಿಶೇಷ ಪಂಡ ಈ ಮೂರ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಲ್ಪೆರುಳ್ಳೇರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಳ್ಮೇಲು.